ಮಂಗಳೂರಿನ ನಂತೂರು ಜಂಕ್ಷನ್ನಿಂದ ಸುರತ್ಕಲ್ವರೆಗಿನ ರಾಷ್ಟ್ರೀಯ ಹೆದ್ದಾರಿ 66 ಸಂಪೂರ್ಣ ಹದಗೆಟ್ಟಿದೆ. ಈ ಹೆದ್ದಾರಿಯಲ್ಲಿ ಸೃಷ್ಟಿಯಾಗಿರುವ ಗುಂಡಿಗಳು ಮರಣ ಗುಂಡಿಗಳಾಗಿ ದ್ವಿಚಕ್ರ ವಾಹನ ಸವಾರರ ಸಾವಿಗೆ ಕಾರಣ ಆಗ್ತಿದೆ. ಕೆಲವೆಡೆ ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಗುಂಡಿಗಳು ಸಾವನ್ನು ಆಹ್ವಾನಿಸ್ತಾ ಇದೆ. ಪ್ರತಿನಿತ್ಯ ಅಪಘಾತಗಳು ಸಂಭವಿಸ್ತಾ ಇದೆ. ದ್ವಿಚಕ್ರ ವಾಹನ ಸವಾರರು ಸಾವಿಗೀಡಾಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಹೆದ್ದಾರಿ ಪ್ರಾಧಿಕಾರವು ಪಣಂಬೂರು ಬಳಿ ರಸ್ತೆ ಅಪಘಾತದಲ್ಲಿ ಜನತಾ ಕಾಲೋನಿ ನಿವಾಸಿ ಅಶ್ರಫ್ ಸಾವಿಗೀಡಾಗಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಮುಖಂಡ ಆರ್ ಪದ್ಮರಾಜ್ ಕೇಂದ್ರದ ವಿರುದ್ಧ ಹಾಗೂ ಮಂತ್ರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕನಿಷ್ಠ ಸಾವಿಗೀಡಾದ ವ್ಯಕ್ತಿಯ ಮನೆಗೆ ಹೋಗಿ ಸಾಂತ್ವನ ಹೇಳುವ ಕೆಲಸವನ್ನಾದರೂ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಹೈವೇ ಪ್ರಾಜೆಕ್ಟ್ಗಳು ಆಗೋದು ಅಂತೂ ಸತ್ಯ ಆಗ್ತಾ ಇರುವಂಥದ್ದು. ಆದರೆ ಎಷ್ಟರ ಮಟ್ಟಿಗೆ ಇದನ್ನು ಯಾವುದೇ ವರ್ಕ್ ಮಾಡಬೇಕಾದ್ರೆ ಅದಕ್ಕೊಂದು ವರ್ಕ್ಮ್ಯಾನ್ಶಿಪ್ ಅಂತ ಇದೆ, ಇದರ ಇಂಜಿನಿಯರ್ಸ್ಗಳಿದ್ದಾರೆ, ಎಷ್ಟು ಜವಾಬ್ದಾರಿ ತಗೊಂಡು ಕೆಲಸಗಳು ಆಗ್ತಾ ಇದೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂದರೆ ನಾವೊಮ್ಮೆ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ. ನಾವು ನೋಡ್ತಾ ಇದ್ದೇವೆ ಕಳೆದ 3-4 ವರ್ಷಗಳಿಂದ ಮಂಗಳೂರಿನಲ್ಲಿ ಈ ಹೈವೇ ಅಪಘಾತದಲ್ಲಿ ಎಷ್ಟು ಜನಗಳು ಪ್ರಾಣ ತೆತ್ತರು ಅಂದರೆ ಅದು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಲಾವಣೆ ಮಾಡಿ ಆಗಿದ್ದರೆ ಅದು ಒಂದು ಲೆಕ್ಕ ಬೇರೆ. ಆದರೆ ಇಲ್ಲಿ ಆಗಿರುವಂಥದ್ದು ರಸ್ತೆಗಳ ನಿರ್ವಹಣೆ ಸರಿ ಇಲ್ಲದೆ ನೀವು ಟೋಲ್ ಕಲೆಕ್ಟ್ ಮಾಡ್ತಾ ಇದ್ದೀರಿ, ರಸ್ತೆಗಳ ಮೇಂಟೆನೆನ್ಸ್ ಇಲ್ಲ, ರಸ್ತೆಯಲ್ಲಿ 1 ಅಡಿ 2 ಅಡಿ ಗುಂಡಿ ಇರುವಷ್ಟು ಗುಂಡಿಗಳು ಪ್ಯಾಥೋಲ್ಗಳು ಇದೆ. ಇದನ್ನು ನೀವು ಏನು ಮಾಡ್ತಾ ಇದ್ದೀರಿ? ಇದನ್ನು ಸರಿಪಡಿಸುವಂಥ ಕೆಲಸ ನಿಮ್ಮದು ಅವತ್ತು ವಿತಿನ್ 24 ಅವರ್ಸ್ ನೀವು ಮಾಡಬೇಕಾಗಿರುವಂಥದ್ದು ನೀವು ಎಲ್ಲಿ ಕೂಡ ಮಾಡ್ತಾ ಇಲ್ಲ. ಇಷ್ಟು ಜನಗಳ ಜೀವಗಳು ಹೋಯಿತು. ನಿನ್ನೆ ದಿವಸ ಕೂಡ ನಮ್ಮ ಬೈಕಂಪಾಡಿ ಹತ್ರ ಒಂದು ಹುಡುಗ 2 ವೀಲರ್ನಲ್ಲಿ ಬರಬೇಕಾದ್ರೆ ತಪ್ಪಿ ಆ ಗುಂಡಿಗೆ ಬೀಳ್ತಾನೆ. ಅವನ ಹಿಂದೆ ಲಾರಿ ಏನೋ ಪಾಸಾಗಿ ಅವನು ಜೀವ ತೆತ್ತಿದ್ದಾನೆ. ಕನಿಷ್ಠ ನೀವು ಕೇಂದ್ರ ಸರ್ಕಾರ ಇದೆ, ಮಂತ್ರಿಗಳಿದ್ದೀರಿ, ನಮ್ಮ MP ಗಳಿದ್ದೀರಿ, ನೀವು ಈ ಥರ ಆಕಸ್ಮಿಕವಾಗಿ ಬಿದ್ದು ಮರಣ ಹೊಂದಿದ ನಿಮ್ಮ ಅಜಾಗರೂಕತೆಯಿಂದ ಆ ಪ್ಯಾಥೋಲ್ಗಳಿಗೆ ಬಿದ್ದು ಮರಣ ಹೊಂದಿದವರ ಮನೆಗೆ ಭೇಟಿ ಕೊಡುವಂಥ ಸೌಜನ್ಯಗಳನ್ನಾದರೂ ಇಟ್ಕೊಂಡಿದ್ದೀರಾ? ಅವರಿಗೆ ಏನಾದರೂ ಕಂಪನ್ಸೇಷನ್ ಅನ್ನೋದನ್ನು ಕೊಟ್ಟಿದ್ದೀರಾ? ಇದರ ಬಗ್ಗೆ ನೀವು ಮಾತಾಡಿ. ಈಗಲಾದರೂ ಅದನ್ನು ಗುಂಡಿ ಇಲ್ಲದಾಗೆ ಅದನ್ನು ಮೇಂಟೈನ್ ಮಾಡುವಂತೆ ನಿಮ್ಮ ಅಧಿಕಾರಿಗಳಿಗೆ ಸ್ಪಷ್ಟವಾದಂಥ ಸೂಚನೆಗಳನ್ನು ನೀವು ನೀಡಿದ್ದೀರಾ ಅನ್ನುವಂಥ ಮಾತನ್ನಾದರೂ ಹೇಳಿ. ಸ್ಮಾರ್ಟ್ ಸಿಟಿ ಅಂತೇಳಿ, ಆದರೆ ಈ ಸ್ಮಾರ್ಟ್ ಸಿಟಿಯಲ್ಲಿ ಸ್ಟೀಲಿದು ರೇಲಿಂಗ್ಸ್ ಹಾಕ್ತಾರೆ, ಫುಟ್ಪಾತಿಗೆ ಬಣ್ಣದ ಟೈಲ್ಸ್ ಹಾಕ್ತಾರೆ. ಆದರೆ ಜನರ ಜೀವ ಪ್ರಾಣ ಹೋಗುವುದಕ್ಕೆ ಯಾವುದಕ್ಕೂ ಕೂಡ ಅವರು ಮುಂಜಾಗೃತ ಕ್ರಮವನ್ನು ವಹಿಸುವುದಿಲ್ಲ. ಒಂದು 7 ದಿವಸದ ಬಿಸಿಲು ಬಂತು ಹೊಂಡ ಗುಂಡಿಗಳನ್ನು ಮುಚ್ಚಲಿಕ್ಕೆ, ಆದರೆ 5 ಪೈಸೆ ಕೆಲಸ ಇವರು ಮಾಡಲಿಲ್ಲ. ಇವರು ಮಾಡದಿಂದಾಗಿ ನಮ್ಮ ಸಾವಿನ ಲಿಸ್ಟಿಗೆ ಮಗದೊಂದು ಸೇರಿದೆ. ನಿನ್ನೆ ಬೈಕಂಪಾಡಿಯಲ್ಲಿ ಒಬ್ಬರು ಯುವಕನ ಮರಣ ಆಗಿದೆ. ನಾನು ಇವತ್ತು ಹೇಳ್ತಾ ಇದ್ದೇನೆ, ಯಾರು ಈ ಸರ್ಕಾರದ ಬೇಜವಾಬ್ದಾರಿಯಿಂದ ಸಾಯ್ತಾರೆ ಅವರ ಕುಟುಂಬದವರು ಕೋಟಿ ರೂಪಾಯಿಗಳಿಗೆ ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಬೇಕು. ಯಾವ ಇಲಾಖೆಯ ಬೇಜವಾಬ್ದಾರಿತನದಿಂದ ಆ ಸಾವಾಗಿದೆ ಅಂತೇಳಿ. ಮತ್ತು ಸಾವಾದ ನಂತರ ನಮ್ಮ ಜನಪ್ರತಿನಿಧಿಗಳು ಒಂದು 50 ರೂಪಾಯಿದು ಹೂಗುಚ್ಚ ಇಟ್ಕೊಂಡು ಮೊಸಳೆ ಕಣ್ಣೀರು ಸುರಿಸಿಕೊಂಡು ಆ ಮರಣದ ಮನೆಗೆ ಬರುವುದು ಬೇಡ ಅಂತೇಳಿ ನಾನು ಇವತ್ತು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡುತ್ತೇನೆ.